ಅಪಹರಣ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ನಕ್ಸಲರನ್ನ ಇಂದು ಕಾರ್ಕಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಅಪಹರಣ ಮತ್ತು ಕೊಲೆ ಆರೋಪದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಇಬ್ಬರು ನಕ್ಸಲರು ಬಂಧಿಯಾಗಿದ್ದಾರೆ. ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯಲ್ಲಿ 2011ರ ನವೆಂಬರ್ 19ರಂದು ಸದಾಶಿವಗೌಡ ಎಂಬುವರ ಅಪಹರಣ ಮತ್ತು ಕೊಲೆ ಆರೋಪ ಇವರ ಮೇಲಿದೆ. ನಕ್ಸಲ್ ಹೋರಾಟಗಾರರಾದ ಕನ್ಯಾಕುಮಾರಿ ಮತ್ತು ರಮೇಶ್ ಈ ಪ್ರಕರಣದ ಆರೋಪಿಗಳಾಗಿದ್ದು ಇಂದು ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ನ್ಯಾಯಾಲಯದಲ್ಲಿ ಆವರಣದಲ್ಲಿ ರಮೇಶ್ ನಕ್ಸಲ್ ಪರ ಘೋಷಣೆ ಕೂಗಿದ್ದಾನೆ. ಮಾವೋವಾದಿ ಜಿಂದಾಬಾದ್ ಎಂದು ಘೋಷಣೆ ಕೂಗಿ ಈ ಸ್ವಾತಂತ್ರ್ಯವೇ ಸುಳ್ಳು ಎಂದು ಹಲವು ಬಾರಿ ಘೋಷಣೆ ಕೂಗಿದ್ದಾನೆ. ರಮೇಶ್ ರಾಯಚೂರು ಮೂಲದವನಾಗಿದ್ದು ಕನ್ಯಾಕುಮಾರಿ ಮೂಡಿಗೆರೆ ತಾಲೂಕಿನ ಕಳಸದವಳಾಗಿದ್ದಾಳೆ. Excelente!